ದಾದ ಹಾಂ ತಗೊಂಡು ಬನ್ನಿ ಬುಕ್ ಇಲ್ಲರ ಮಾತೆಲ್ಲ ಇದು ಅಲ್ಲ ವಿಡಿಯೋಗ್ರಾಫಿ ನನ್ನ ಮಗಂದು ಸ್ವಲ್ಪ ಸ್ವಲ್ಪ ಆಚೆ ಈಚೆ ಆಗಿರ್ತದೆ ವಿದ್ಯೆ ಕೊರ್ಲ बाबू दही नड़ियर ते वो कलर फ्लावर अपन पंडर हाँ तुलसी तरह ना ओके ओके अंदे पो अंड आई नहीं तबेला अंदे पो वो कलर ऑरेंज ಹೌದಾ ಎಡ್ದದ ಕಲರ್ ಅಪ್ಪಣ್ಣ ಯಾತದಾದನೋ ಅಪ್ಪಣ್ಣ ಫ್ರೂಟ್ಸ್ ಅಪ್ಪಿನ ಓಕೆ ಓಕೆ ಒಂಚೂರು ಕಲ್ಪುಗನ ಎ ಬಿ ಸಿ ಡಿ ಪೂರ ಓಕೆ ಎ ಬಿ ಸಿ ಡಿ ಚೂರು ಕಲ್ಪುಗನ ಹಾಂ ಬರೇಕ ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಪೂರ ಏ ಅವು ಅವು ಎರಡು ದಕ್ಕಿದ್ದೀನಿ ವೆಡ್ಡೆ ಬಾಟಲ್ ಅತ್ತ ನೀರು ಪರ್ಪಿನ ಬಲೆ ಪೋಯ್ ಏನು ಕ್ಲೀನ್ ಮಾಡ್ಕೊ ಇಲ್ಲ ಕೊನಕ ಇಲ್ಲಕ್ಕೆ ಪತ್ತಂ ಪೋಯ್ ಏನು ಪತ್ತ ನೋಡ ದಾದ ಫ್ಲವರ್ ಅಪ್ಪಣ್ಣ ರೆಡ್ ಫ್ಲವರಾ ಓಲಿತ್ತು ನಂದು ಓಕೆ ಓಕೆ ಭಯಂಕರ ಮಾರಾಯರ ಯಾವತ್ತ ಛೀ ಬೇಗ ಬೇಗ ಅಂದ ಅಂದ ಬಾಬುನ ಗಾರ್ಡನಿಂಗ್ ಕಾಂಡೆ ಕಾಂಡೆ ಬಾಬುನೊಂದುವೆ ಕೆಲಸ ಮಮ್ಮ ಕೋಲ್ಡ್ ಆತಣ್ಣಪ್ಪ ಫುಲ್ ಮಮ್ಮ ಕೋಲ್ಡ್ ದಾದಣ್ಣ ಮೆಡಿಸಿನ್ ಗೊತ್ತುಂಡ ಬಾಬುಗು ಪತ್ತ ನೋಡಬತ್ತೆ ಓಕೆ ನಡಿ ಯಾಪ ಫ್ಲವರ್ ಹಾಕೊಂಡಿತ್ತೆ ನೀರು ಇರ್ಪಾಡು ಚರತ್ತ ಪಾಡುವಾರ ಇರ ಒಂಚಿ ಮಾಲ್ ಉಡುಪಿನ ಇಂಚದಿಕ ಯಾವ ಯಾವಿಯೇ ಬಲೆ ಯಾವಿರ್ನ ಕೆಲಸ ಹಲೋ ಗುಡ್ ಮಾರ್ನಿಂಗ್ ಏನು ಚಲರ ಮಾತೆಲ್ಲ ನಾವೆಲ್ಲ ತುಂಬ ಸೌಖ್ಯವಾಗಿದ್ದೇವೆ ಇವತ್ತು ಮಗುಗೆ ಹಾಲಿಡೇ ಇದೆ ಹಾಗೆ ಒಂದು ಬ್ಲಾಗ್ ಮಾಡುವ ಅಂತ ಅಪ್ಪುಗೆ ಮೂಡು ಇದ್ದಾಗೆ ಇಲ್ಲ ಅವನು ತುಂಬ ಸ್ಲೀಪಿ ಮೂಡಲ್ಲಿದ್ದಾನೆ ಅದೇ ಅಪ್ಪು ಭಲೇ ಇಂಚೆ ಗುಡ್ ಮಾರ್ನಿಂಗ್ ಪಲ್ಲೆ ಮತ್ತೆ ರೆಗ್ಲ ಗುಡ್ ಮಾರ್ನಿಂಗ್ ಪಲ್ಲೆ ದೇಗೆ ಅಂಚೆ ಪೂರ ಮಲ್ಪುನ್ ಮಂಗನಕ ಹಾಂ ಮಂಕಿ ಏರ ಈರೆ ಮಲ್ಲ ಮಂಕಿ ಹಾಗೆ ಎಲ್ಲ ಕೋಲ್ಡ್ ಆಗಿ ಸೈನಸ್ ಥರ ಪ್ರಾಬ್ಲಮ್ ಆಗಿದೆ ಈಗ ಸ್ವಲ್ಪ ಬೆಟರ್ ಹಾಗೆ ಒಂದು ಬ್ಲಾಗ್ ಮಾಡುವ ಅಂತ ಮನಸ್ಸಾಯಿತು ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ಗೊತ್ತಾಗ್ಬೋದು ನಿಮಗೆ ನನ್ನ ವಾಯ್ಸ್ ಕೇಳಿದ್ರೇ
ಮತ್ತು ಈಗ ಬೆಳಗ್ಗೆದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ದೋಸೆ ಮಾಡಿದ್ದೆ. ಅಪ್ಪುಗೆ ದೋಸೆ ಅಂದರೆ ತುಂಬ ಇಷ್ಟ. ಅದರೊಟ್ಟಿಗೆ ಕೊಕೊನಟ್ ಚಟ್ನಿ ಬೇಕು ಅಂತ ಗಲಾಟೆ ಮಾಡ್ತಾನೆ. ಹಾಗೆ ಕೊಕೊನಟ್ ಚಟ್ನಿ ಸಹ ಮಾಡಿದ್ದೆ. ಆಮೇಲೆ ಹಾಗೆ ಬೆಳಿಗ್ಗೆದೆಲ್ಲ ಮುಗೀತು. ಇನ್ನು ಆಫ್ಟರ್ನೂನಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಒಂದು ಟ್ರೈಪಾಡ್ ಸಹ ಆರ್ಡರ್ ಮಾಡಿದ್ದೇನೆ. ಈಗ ಟಾಮಿ ಸಹ ಬ್ರೇಕ್ಫಾಸ್ಟಿಗೆ ಬಂದು ಕಾಯ್ತಾ ಇದ್ದಾನೆ. ಇದಿತ್ತು ಅದು ಸಣ್ಣ, ಅವನಿಗೋಸ್ಕರ ದೋಸೆ ಮಾಡ್ತಾ ಇದ್ದೀನಿ ಈಗ. ಹಾಗೆ ಸ್ವಲ್ಪ ದೊಡ್ಡದು ದೋಸೆ ಅಂದರೆ ತುಂಬ ಇಷ್ಟ. ಮತ್ತು ಸ್ವಲ್ಪ ರೈಸ್ ಹಾಕಿ ಹೇಗಿದೆ ದೋಸೆನೂ ಕೊಡೋದು ಅವನಿಗೆ. ಓಕೆ, ಅವನಿಗೆ ಸ್ವಲ್ಪ ದಪ್ಪ ದಪ್ಪ ದೋಸೆ ಮಾಡೋದು ಅವನಿಗೆ ಇಷ್ಟ. ತಿಂಡಿ ಅಂದರೆ ಇಷ್ಟ ಬೆಳಿಗ್ಗೆದು. ಹಾಗೆ ನಾವೆಂಥ ತಿಂಡಿ ತಿಂತೇವೆ ಅವನಿಗೂ ಸಹ ಅದನ್ನೇ ಹಾಕೋದು. ಏಯ್ ಸಕ್ಕರೆ ಕಳ್ಳ, ಎಂತ ಮಾಡೋದಾ ನೀನು? ಚಾಕ್ಲೇಟಾ? ರೀ ಕಾಂಡೆ ಕಾಂಡೆ ಚಾಕ್ಲೇಟ್ ನೋಡೋದು ಕುಲ್ಲು ಇರ್ತಾರ. ಕೊರೋನಾ ರೆಡ್ ಪಿಂಕ್ ಅನ್ನು ಬರ ಕೆಳಗೆ ಕೆಳಗೆ ಬಾ 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 ಬಾ. ಚಾಕ್ಲೇಟ್ ಅಲ್ಲಿ ಇಲ್ಲ, ಚಾಕ್ಲೇಟ್ ಖಾಲಿ ಆಗಿದೆ. ಬಾ. ಒಂದಾದ ಹೋಲ್ದಿತ್ತೀನಿ ಏನು ಕೊರೋನಾ ಪಿಂಕ್ ಅನ್ನೋದು ಬಟ್ಟೆ ಎಲ್ಲ ಒಗ್ತಾ ಇತ್ತು. ಇನ್ನು ಮಡ್ಚಿಡ್ತಾ ಇದ್ದೀನಿ. ಬಟ್ಟೆ ಒಗೆಯೋದು ದೊಡ್ಡ ಕೆಲಸ ಅಲ್ಲ, ಮಡ್ಚೋದೇ ದೊಡ್ಡ ಕೆಲಸ. ಇವನಿಗೆ ನೋಡಿ ಅದು ಸಿಟ್ಟು ಬಂದಿದೆ. ನಾನು ಹಾಳು ಮಾಡಿದ್ದೆಲ್ಲ ಸರಿ ಹಾಳು ಮಾಡ್ತಾಯಿದ್ದಾನೆ. ಅವನಿಗೊಂದು ಕೊಡಬೇಕಾ ಬೇಡವಾ? ಈಗ ಕೊರಡ ಬಿಡ್ಚೆ ಈಗ ಸಾರಿ ಕೊರ್ಪೆತ್ತೆ ಪಿಂಕನ್ ಮೆತ್ತ ಆ್ಯಟಿಟ್ಯೂಡ್ ಬರ್ತೀರಿ ಈಗ ಮಂಗಣ್ಣಾಗ. ಏಯ್ ಹಾಕುಂದ ಈಗ ಎಂಕ ಹೆಲ್ಪ್ ಅಂತೂ ಮನೆ ಪರಪಿದ ದಾಡಿ ಹಾಳು ಮಂತನು. ಚಾಕ್ಲೇಟ್ ಇತ್ತು, ಕಾಂಡೆ ಕಾಂಡೆ ಇದೆ ಚಾಕ್ಲೇಟ್ ಕೊಪ್ಪೆ. ನಾವು ಫಸ್ಟಿಗೆ ಹಿಂಗೆ ಶೀತ ಆದ್ಮೇಲೆ ಪಾತ್ರ ಒಂದಿಚ್ಚಿ. ಏಯ್ ದಾದಪ್ಪ ಬಟರ್ಫ್ಲೈ ಬಂದ್ಬಿಡುತ್ತೆ. ಟ್ರೈ ಮತ್ತೊಂದು ಡ್ರಿಂಕ್ ಲಕ್ಕೈತಲ್ಲ ಬರ್ರಿ. ಟ್ರೈಪಾಡ್ ಬಂತು ಈಗ. ಅದು ನೋಡಿ ಅಪ್ಪು ಓಪನ್ ಮಾಡ್ತೀನಿ ಅಂತ ಗಲಾಟೆ ಮಾಡ್ತಿದ್ದಾನೆ. ಅವನಿಂದಾನೆ ಓಪನಿಂಗ್ ಸೆರೆಮನಿಗೆ ಅದರದ್ದು ನೋಡಬೇಕು ಈಗ ಹೇಗುಂಟು ಅಂತ ಹೇಳಿ. ಓ ಇದು ಡ್ಯಾಮೇಜ್ ಆಗಿದೆ, ರಿಟರ್ನ್ ಮಾಡಬೇಕಷ್ಟೇ ಈಗ. ಮೆಲ್ಲ ಸ್ಲೋಲಿ. ಐನೂರು ಅದು ಎಲ್ಲ ಬಿಸಾಡಿ. ಯಾರು ಬಿಸಾಡಿದ್ದು? ಅವರೇ. ಮೆಲ್ಲ ಮೆಲ್ಲ. ನಮ್ದಲ್ಲ. ಮತ್ತೆ ಯಾರು ಕೆಲಸ? ಯಾವ್ಯಾವ ಛೇ ಫುಲ್ ಡ್ಯಾಮೇಜ್ ಆಗಿದೆ. ಎಂತ ಮಾಡುವ? ಯಾವ ರಿಪೇರಿ ನಿಮ್ಮ ತಲೆ ಮೇಲೆ ಹಾಕೋ. ಆಯ್ತು. ಹೌದಾ? ನಂಗೆ ಗೊತ್ತೇ ಇಲ್ಲ. ಮುಟ್ಲೆ ಕಟ್ಟಾತೀನಿ ಅಂತ. ಡ್ಯಾಮೇಜ್ ಆಯ್ತು. ಈಗ ಬ್ಯಾನ ಪೂಜಾ ಇವತ್ತು ಹಾಲಿಡೇ. ನನ್ನ ಮಗನಿಗಿದೆ ಕೆಲಸ. ಹೊರಗಿಂದ ಏನೆಲ್ಲ ಉಂಟು ಅದನ್ನೆಲ್ಲ ತಂದು ಹಾಕ್ತಾನೆ. ಇದೇನಿದು? ಬಟರ್ಫ್ಲೈನ್ ಯಾಕೆ ಹಾಗೆ ಮಾಡಿದ? ಅದಕ್ಕೆ ನೋವಾಗುದಿಲ್ವಾ? ಹಾಂ ಮತ್ತೆ ಯಾಕೆ ಹಾಗೆ ಮಾಡೋದು ನೀನು? ಎಂಥ ಫುಡ್ಡು? ಎಂಥ ಫುಡ್ಡು? ಏನು ಅದಕ್ಕೆ ಹೆಸರಿಲ್ಲವಾ? ಏನು ಹೆಸರು? ಹನಿಬಿಯಾ? ಹನಿಬಿಯಾನ ಅದು ನಿನ್ನ ಕೈಯಲ್ಲಿರೋದಾ?
ಮಂಗಣ್ಣ ಸನ್ಫ್ಲವರ್ ಕೊಡಬೇಕಾ? ಇದೇನಿದು ಇದೇನಿದು ಹಾಂ ಬೀಳ್ತದೆ ಅಂತೇಳಿ ಅದ್ರ ಹೌಸ್ ಅದು ಬಟರ್ಫ್ಲೈದು. ಓಕೆ ಓಕೆ. ಇನ್ನೇನು ಮಾಡೋದು ಅದಕ್ಕೆ? ಫುಡ್ ಕೊರೋಡಾ? ಪಾಪ ಅದಕ್ಕೆ ಸ್ವಲ್ಪ ಹುಷಾರಿಲ್ಲ, ಇನ್ನು ಇಟ್ಕೊಂಡು ಬಂದ, ಇನ್ನು ಅದಕ್ಕೆ ಪಾಪ ಇನ್ನೂ ಜಾಸ್ತಿ ನೋವು ಮಾಡ್ತಾನೆ ಅಲ್ಲ? ಮತ್ತೆ ಪಾಪದಲ್ಲಿ ಮಾಡ್ತೀಯಾ? ಹಿಂಗಿದೆ ಕೆಲಸವಾ? ABCD ಕಲೀಲಿಕ್ಕಿಲ್ಲವಾ? ಒಂಚೂರು ಬರೆಯಲ್ಲಪ್ಪೋ ದಿನಾಂಡ ಮದತ್ ಪೋಪುಣ್ಬಕ ABCD ಪೂರ ಪುಕ ಟೀಚರ್ ಬಂಗ ಪುಣ್ಣತ ಪಿರಾ ಕಲ್ಪ ಓಡತ್ತೀರಿ ಬೆತ್ತ ಜೋಕ್ಲಾಗ್ಲ ಐಕ್ ಈರೆ ಒಂಚೂರು ಕಲ್ತೊಂದಿಪ್ಪೋಡು ಪಗೇರೆ ನೆನಪಿಪ್ಪೋಣ ಅಕ್ಲೇ ನೆನಪಿಪ್ಪು ಜೀರೆ ಮಾತ್ರ ನೆನಪಿಪ್ಪು ಟೀಚರ್ ಗುಡ್ ಬಾಯ್ ಅಹಾನ್ ಇಸ್ ಎ ವೆರಿ ಗುಡ್ ಬಾಯ್ ಪನ್ಪಾರ ಸ್ವಲ್ಪ ಕಲಿವಾ? ಹಾಂ ತಗೊಂಡು ಬನ್ನಿ ಬುಕ್, ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಎಲ್ಲ ಕಲಿವ. ಅಪ್ಪದು ಬಟರ್ಫ್ಲೈ ಹ್ಯಾಂಡ್ ಶೇಕ್ ಮಾಡ್ತದಂತೆ, ನೋಡುವ ನಾವೆಲ್ಲರೂ ಸಹ ಹೌದಾ ಸುಳ್ಳು ಹೇಳ್ತಿದ್ದಾನಂತ. ಓಲಿ ಏಮಂತಣ್ಣು ಅಂದತೆ? ವಾ ಹೌದು, ಇವನು ಬಟರ್ಫ್ಲೈ ಅವನಿಗೆ ಹ್ಯಾಂಡ್ ಶೇಕ್ ಮಾಡ್ತಾ ಉಂಟು, ಥ್ಯಾಂಕ್ ಯು ಹೇಳ್ತಾ ಉಂಟಾ ಅಂತ ಸೇವ್ ಮಾಡಿದ್ದಕ್ಕೆ. ಅದೇಪ್ಪ ನೀವು ಸೇವ್ ಮಾಡಿದ್ದಕ್ಕೆ ಅದು ಥ್ಯಾಂಕ್ ಯು ಹೇಳ್ತಾ ಉಂಟಾ ಅಂತ? ಹಾಂ ಹೌದಾ, ಇದೆಲ್ಲ ಬೇಗ ಗೊತ್ತಾಗ್ತದೆ ನಿಮಗೆ. ಆಗದಿಂದ ಸ್ಲೇಟ್ ಕಣ್ಣಿಂದ ತಳ್ಳಿದ್ದಲ್ಲ ನಾನು, ಬರಲೇ ಯಾಕೆ ನೀವು ಬರೆಯೋದಿಲ್ಲ? ABCD ಕಲಿಬೇಕಲ್ಲ. ಹಾಂ ಅಪ್ಪು ABCD ಕಲೀರಿ. ಹಾಂ ಅಪ್ಪು ನನಗೆ ಇವತ್ತು ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ನೀವೇ ಸ್ವಲ್ಪ ಬರೀರಿ ಪ್ಲೀಸ್ ಪ್ಲೀಸ್. ಡ್ರಾಯಿಂಗ್ ABCD ಬರಲ್ಲ ಬೇಡ, ಡ್ರಾಯಿಂಗ್ ನೆನಪ ಪುಣ್ಣ ತೇರೆಗೆ ಒಂದು ಕೊಡ್ತೆ ಯಾರಿಗೆ? ಹಾಂ ಅದಾದೇ ಪೂರ ಉಲ್ಟಾ ಪುಲ್ಟಾ ಒಂದು ದೊಡ್ಡ C ಉಲ್ಟಾ D ಉಲ್ಟಾ E F G H I J ಎಲ್ಲ ಉಲ್ಟಾ, K L M N O P Q R S T U V W X Y Z ಪಲ್ಲಗೆ ABCD ಅವರ ಪಲ್ಲಗೆ ಪವನ ABCD ಸಾಂಗ್ ಉಂಟು ಪಲ್ಲ ABCD U V W ABCD ಮಂಗಣ್ಣ ನಾನೀಗ ಕೂಚಲೆ ತೋಜು ಜಾತ ಅಂತ ಇಂತ ಇಡಮುಟ ಮಾತ್ರ ತೋಜು ನಿನ್ನ ಫೇಸ್ ತೋಜು ಜಾತ ಯಪ್ಪ ಭಾರಿ ಚೂರು. ಹಾಗೆ ಈಗ ಮಧ್ಯಾಹ್ನದ್ದು ಏನಾದರೂ ಒಂದು ಆಗಬೇಕಲ್ಲ, ಅದಕ್ಕೆ ಸೌತೆಕಾಯಿ ಮಾಡುವ ಅಂತ ಇದ್ದೇನೆ. ಅವನಲ್ಲಿ ತಿಂತಾ ಇದ್ದಾನಲ್ಲ, ಅದು ಯಾರಾದರೂ ನೋಡಿದ್ದೀರಾ? ಈಗ ದಾದಪ್ಪ ಸ್ವೀಟ್ ಲೆಮನ್ ಅಂತೆ, ನಾನು ನೋಡಿಲ್ಲ, ಫಸ್ಟ್ ಟೈಮೇ ತಿಂದಿದ್ದು. ಒಳ್ಳೆ ಉಂಟು, ಒಳಗಡೆ ಒಂಥರ ರೆಡ್ ಕಲರ್. ಯಾವ ಕಲರ್ ಅಪ್ಪು? ಟೇಸ್ಟ್ ಹೇಗಿದೆ? ಕುತ್ಕೊಳ್ಳಿ ಸ್ವಲ್ಪ ಹೇಳಿ, ಟೇಸ್ಟ್ ಹೇಗಿದೆ? ಟೇಸ್ಟ್ ಸ್ವೀಟ್ ಉಂಟು, ಇದು ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ತಿಂದಿದ್ದು. ಸ್ವೀಟ್ ಲೆಮನ್ ಅಂತ ಹೇಳ್ತಾರಂತೆ, ಅವನದ್ದು ಈಗ ಫೇವ್ರೆಟ್ ಆಗಿದೆ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದಾನೆ, ಈಗ ಅದು ತಿನ್ನೋದೊಂದೇ ಬಾಕಿ ಅವನಿಗೆ. ಫುಲ್ ಆಯ್ತು ನೋಡಿ, ಇಷ್ಟು ದೊಡ್ಡದಿರ್ತದೆ, ಅಂದರೆ ಅದು ದೊಡ್ಡ ಒಂದು ವಾಟರ್ ಮೆಲನ್ ಸಣ್ಣ ಸೈಜ್ ಬರ್ತದಲ್ಲ ಅಷ್ಟು ದೊಡ್ಡದಿದೆ, ಅದರಲ್ಲಿ ಫುಲ್ ಇದೆ ನೋಡಿ, ಈ ಥರ ಇರ್ತದೆ, ರೆಡ್ ಕಲರ್ ಒಳಗಡೆ, ತುಂಬ ಸ್ವೀಟ್ ಇದೆ, ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ತಿಂದಿದ್ದು, ಚೆನ್ನಾಗಿತ್ತು. ಹಾಗೆ ಈಗ ಮಧ್ಯಾಹ್ನಕ್ಕೊಂದು ಸೌತೆಕಾಯಿ ಕಬ್ಬೇಲು ಥರ ಮಾಡುವ ಸೇರಿ, ನನಗೆ ಕೋಲ್ಡಲ್ಲಿ ಅಂತ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಅದು ಮಧ್ಯಾಹ್ನಕ್ಕೆ ಬೇಕಲ್ಲ ಎಂತಾದರೂ, ಅದಕ್ಕೆ ಒಂದು ಮಾಡುವ ಅಂತ ಹೊರಟಿದ್ದೇನೆ. ನಾನು ಇದರ ರೆಸಿಪಿಯನ್ನು ನಿಮಗೆ ರೆಸಿಪಿ ಚಾನಲಲ್ಲಿ ಹಾಕಿರ್ತೇನೆ, ನೋಡಿ ಯಾರಿಗಾದರೂ ಬೇಕಾದರೆ. ತುಂಬ ಟೇಸ್ಟಿಯಾಗಿರ್ತದೆ, ಮತ್ತು ನಾರ್ಮಲ್ ಯಾವತ್ತು ಮಾಡೋದಕ್ಕೆ ಇದು ಇನ್ನೊಂಥರ ಡಿಫ್ರೆಂಟ್ ಸೌತೆಕಾಯಿ ಕೊದ್ದಲು
ಚೆನ್ನಾಗಿರುತ್ತೆ. ನಮಗೆಲ್ಲ ಫೇವ್ರೆಟು. ಅಪ್ಪದು ಸಾಧಾರಣ ಫೇವ್ರೆಟು. ಅವನಿಗೆ ವೆಜಿಟೇಬಲ್ ಯಾವುದು ಇಷ್ಟ ಇಲ್ಲ. ಅವರಿಗೆಲ್ಲ ಹೀಗಿದ್ದೆಲ್ಲ ಇಷ್ಟ, ಬೇಕ್ರಿದು ಅದು ಇದು ಅಂತೆಲ್ಲ ಇಷ್ಟ ಆಗ್ತದೆ. ಮನೆಯದು ಯಾವುದು ಇಷ್ಟ ಆಗೋದಿಲ್ಲ. ಅವ್ರು ಬ್ಯಾಡ್ ಬಾಯ್ ಆಗಿದ್ದಾರೆ ನೋಡಿ. ಮಗಂತಾರೆ ತಿನ್ನೋದು ನೋಡಿ ಅಂತವ್ರು. ಯಾವ ಫೇಸಸ್ ಬೇಕು ಎಲ್ಲ ಮಾಡಿ ಕೊಡ್ತಾರೆ. ಹಾಗೆ ಈಗ ಸ್ಟಾರ್ಟ್ ಮಾಡುವ ನಾವು ರೆಸಿಪಿ. ಓಲುಂಡಿ ತೋತೆ ಒಂದು ಸಣ್ಣ ಸೌತೆ ಇದೆ, ಸಾಕು ನಮ್ಗೆ 3 ಜನಕ್ಕೆ. ಆಮ್ಲೆಟ್ ಮಾಡಿದರೆ ಸಾಕಾಗ್ತದೆ. ಈಗ ರುಚಿಯಾದ ಕೊದ್ದೆಲು ಸೌತೆಕಾಯಿ ಹುಳಿ ರೆಡಿ ಆಯಿತು. ಪರಿಮಳ ಅಂತೂ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಎಲ್ಲರೂ ಸಹ ಮನೆಯಲ್ಲಿ. ತುಂಬ ಈಸಿ, ಮನೆಯಲ್ಲಿದ್ದ ಐಟಮಲ್ಲೇ ಆಗ್ತದೆ. ಭಟ್ರುಗಳ ಸಾರು ಥರ ಆಗಿದೆ ಇದು. ರೆಡಿ. ಇನ್ನು ಬಿಸ್ಕೆಟ್ ಊಟದ ಹೊತ್ತಿಗೆ ಅವನಿಗೆ ಸೇರ್ ಪುನಃ ಮನಸ್ಸು ಬಿಸ್ಕೆಟ್ ತಿಂದು ಅವೇ ಮನಸ್ಸ ಭಾರಿ ಚೋತು. ನಮ್ಮದು ಅಡಿಗೆ ಎಲ್ಲ ಅನ್ನ ಸ್ವಲ್ಪ ಬೇಯಲಿಕ್ಕೆ ಉಂಟು. ಇನ್ನು ನಮ್ಮ ಅಪ್ಪಗೊಂದು ಎಗ್ ಬೇಕು ಊಟಕ್ಕೆ, ಹಾಗೆ ಅದೊಂದು ಬೇಯಿಸಿ ಆಮೇಲೆ ಅವನಿಗೆ ಊಟ ಕೊಡೋದು. ನಾನು ಊಟಕ್ಕೆ ಈಗ ಬಿಸ್ಕೆಟ್ ತಿಂತಾ ಇದ್ದಾನೆ. ಇನ್ನೆಷ್ಟು ಊಟ ಮಾಡ್ತಾನೆ? ಮತ್ತೆ ಬಿಸ್ಕೆಟ್ ತಿಂದಿದ್ದು ಯಾಕೆ ಹೇಳು ಹೇಳು, ಯಾಕೆ ತಿಂದಿದ್ದು ಬಿಸ್ಕೆಟು? ಇಂಥ ಇಂಥ ನಾನು ಕಪ್ ಕೇಕ್ ಥರ ಮಾಡ್ತೇನೆ. ಏನನ್ನು ಅವನೊಬ್ಬ ಅಪ್ಪು ನೋಡಿ ಊಟಕ್ಕೆ ಬಂದಾಯಿತು. ಅವನ ಜೊತೆ ಒಂದು ಬಟರ್ ಫ್ರೈ ಸಹ ಇದೆ. ಈಗ ಊಟ ಬೇಡ ಅಂತ ಗಲಾಟೆ ಆಗ್ತಾ ಉಂಟು ಅವರದ್ದು. ಯಾವುದು ಬೇಡ? ಯಾಕೆ ಯಾಕೆ ಊಟ ಬೇಡ? ಯಾಕೆ? ಎಗ್ ಬೇಕು, ಕಾರ್ಡ್ ಬೇಕು, ರೈಸ್ ನೋ. ವೈ ನೋ? दादेक बुच्ची वो इष्ट है एड्दादोंडी ಒಂಚೂರು ತೌತೆ ಪಣ್ಣಿ ಆತ ಬಕ್ಕದಾದ ನನ್ನ ಫೇವ್ರೇಟ್ ಕಾರ್ಡ್ ಮಾತ್ರ. ಈಗ ವೆಜಿಟೇಬಲ್ ಇರುತ್ತೆ ತಿಂತೀನಿ. ಈಗ ಟೈಮು 4:30 ಆಯಿತು. ಒಂದು ಚಹಾ ಕುಡಿಯುವ ಅಂತೇಳಿ ಚಹಾ ಮಾಡ್ತಾ ಇದ್ದೇನೆ. ನಮ್ಮ ಅಜ್ಜನಿಗೆ ಸಹ ಇವತ್ತು ಚಹಾ ಬೇಕಂತೆ, ಹಾಗೆ ಅವನಿಗೆ ಚಹಾ, ನನಗೆ ಮಿಲ್ಕು, ಇವರಿಗೂ ಸಹ ಚಹಾ ಆಗ್ತಾ ಉಂಟು. ಚಹಾ ನಿಮ್ಮದೆಲ್ಲ ಚಹಾ ಆಯಿತಾ? ಟೀ ಆಯಿತಾ? ಕಾಫಿ ಆಯಿತಾ? ಕಮೆಂಟ್ ಮಾಡಿ ಹೇಳಿ ಏನು ಕುಡಿತಿದ್ದೀರಿ ನೀವೆಲ್ಲ ಅಂತ. ಹಲೋ, ಈವ್ನಿಂಗ್ ಆಯ್ತು. ಈಗ ನಂದೊಂದು ಡ್ರೈವಿಂಗ್ ಲೈಸೆನ್ಸಿಗೆ ಅಪ್ಲೈ ಮಾಡಿದ್ದೇನೆ. ಅಂದರೆ ಫಸ್ಟಿಗೆ LR ಸಿಗ್ತದಲ್ಲ, ಅದು ಸಿಕ್ಕಿದೆ. ಈಗ ಡ್ರೈವಿಂಗ್ ಲೈಸೆನ್ಸ್ ಇದೊಂದು ಟೆಸ್ಟ್ ಇದೆ ನನಗೆ, ಹಾಗೆ ಅದರದ್ದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಸ್ಕೂಟಿ ಬಿಡಲಿಕ್ಕೆ ಗೊತ್ತುಂಟು, ಅಂದರೆ ಹೈವೇಗೆಲ್ಲ ಹೋಗಲಿಲ್ಲ ಇನ್ನೂ ಸಹ. ಹೋಗಲಿಕ್ಕೆ ಸ್ವಲ್ಪ ಭಯ ಸಹ ಉಂಟು, ಅಷ್ಟೇನು ಪರ್ಫೆಕ್ಟ್ ಇಲ್ಲ, ಸ್ವಲ್ಪ ಗೊತ್ತುಂಟು. ಹಾಗೆ ಅದೇನೋ 8 ನಂಬರಲ್ಲಿ ಹೋಗಬೇಕಂತಲ್ಲ, ಅದಕ್ಕೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈಗ ನಿಮಗೂ ತೋರಿಸ್ತೀನಿ, ಯಾರಾದರೂ ಕಲಿಯೋರಿದ್ದರೆ ಕಲ್ತ್ಕೊಳ್ಳಿ. ಓಕೆ. ಹಾಂ ಸುಚಂದ್ರ ಹಾಯ್. ಫೋಟೋಗ್ರಫಿ ಅಲ್ಲ, ವಿಡಿಯೋಗ್ರಫಿ ನನ್ನ ಮಗಂದು ಸ್ವಲ್ಪ ಆಚೆ ಈಚೆ ಆಗಿರ್ತದೆ. ಮೆಲ್ಲ ತುದಿ ನಂಚಿ ಗೇಟಿಗೆ ನಾನು ತಾಗುತ್ತೆ. ಅಲ್ಲಿ ಎದುರು ಕೊಲೆಗೆ ಅವ್ರು ಎದುರು హలో ఫ్రెండ్స్, మన స్కూటర్ వీడియో అవునండి.
See, Mama? Here we come. So, look, there's some. Come, turn. Coming. Look, she's coming. That's it. Ha! This is electric scooty. And this 5 minutes. 5 minutes ಅಲ್ಲಿ ರೀಚ್ ಆಯ್ತ್ರಿ. ಕಮ್ ಲೆಟ್ಸ್ ಗೋ Where? ಹೋಮ್. I'll not come. ಯು ವಾಟ್ ಯು ಡಿಡ್ ಮಮ್ಮಿ? ವಿದ್ಯೆ ಕೊರ್ಲೆ, ಬುದ್ಧಿ ಕೊರ್ಲೆ, ಗುಡ್ ಬಾಯ್ ಮನ್ಪಿ, ಎನ್ನೊಟ್ಟಿಗಿಪ್ಪಲೆ, ಓಂ ಸಾಯಿರಾಮ್, ಕೊರಗಜ್ಜ, ಚಿಕ್ಕು, ಧರ್ಮದೇವ, ಕಾಪಾಡ್ಲೆ, ಎನ್ನೊಟ್ಟಿಗಿಪ್ಪಲೆ, ವಕ್ರತುಂಡ